ಉತ್ತರ ಕರ್ನಾಟಕ ಗಡಿ ಪ್ರದೇಶವಾದ ತುಮಿನಾಡಿನಲ್ಲಿರುವ ಎಸ್ಎಸ್ ಶಾರ್ಮಾ ಸೆಂಟರ್ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತಿದೆ. ಶರೀಫ್ ಮಾಲಕತ್ವದ ಸೆಂಟರ್ ಇದಾಗಿದ್ದು ಕರ್ನಾಟಕ ಕೇರಳ ಭಾಗದ ಅನೇಕ ಮಂದಿ ಈ ಸೆಂಟರ್ಗೆ ತೆರಳಿ ಶಾರ್ಮಾವನ್ನ ಆಸ್ವಾದಿಸುತ್ತಿದ್ದಾರೆ. ತುಮಿನಾಡು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಎಸ್ಎಸ್ ಶಾರ್ಮಾ ಸೆಂಟರ್ ಹೆಸರಿನಲ್ಲಿ ಪ್ರಾರಂಭಗೊಂಡ ಸ್ವಾದಿಷ್ಟಕರ ಸ್ಪೆಷಲ್ ಶಾರ್ಮಾ ಗ್ರಾಹಕರ ಕೈಗೆಟುಕುವ ದರದಲ್ಲಿ ಲಭಿಸುತ್ತಿರುವುದು ಲಾಕ್ಡೌನ್ ಕಾಲದಲ್ಲಿ ಶಾರ್ಮಾ ಪ್ರಿಯರಿಗೆ ವರದಾನವಾಗಿ ಪರಿಣಮಿಸಿದೆ. ಅಪರಾಹ್ನ 3 ಗಂಟೆಯಾಗುತ್ತಲೇ ಎಸ್ಎಸ್ ಶಾರ್ಮಾ ಸೆಂಟರ್ ಮುಂದೆ ಕರ್ನಾಟಕ ಕೇರಳ ಸೇರಿದಂತೆ ಹಲವೆಡೆಗಳಲ್ಲಿ ಅನುಭವವಿರುವ ಡೆಮೋ ಮಾದರಿಯ ಚೆಫ್ ಕೊಲ್ಲಿ ರಾಷ್ಟ್ರ ಶೈಲಿಯ ಶುಚಿ ರುಚಿಯಾದ ಸ್ವಾದಿಷ್ಟಕರ ಶಾರ್ಮಾ ತಯಾರಿಯಲ್ಲಿ ತೊಡಗುತ್ತಾರೆ. ಆರಂಭದಲ್ಲಿ ಜನಮನ ಸೆಳೆಯದಿದ್ರೂ ಇತ್ತೀಚಿನ ದಿನಗಳಲ್ಲಿ ಖಾದ್ಯಪ್ರಿಯರು ತನ್ನ ಸ್ನೇಹಿತರಿಗೂ ಮಾಹಿತಿಯನ್ನ ನೀಡಿದ್ರು. ಹಾಗಾಗಿ ಇದೀಗ ವ್ಯಾಪಾರ ಬಿರುಸು ಪಡೆದಿರುವುದಾಗಿ ಮಾಲಕ ಶರೀಫ್ ವಿ4 ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಚಿಕನ್ ಶಾರ್ಮಾಗೆ ಇದೀಗ ಗ್ರಾಹಕರಿಂದ ಉತ್ತಮ ಬೇಡಿಕೆ ಇದ್ದು ಈ ಶಾರ್ಮಾವನ್ನ ಎಲ್ಲ ಗ್ರಾಹಕರು ಹೆಚ್ಚು ಇಷ್ಟಪಡುತ್ತಿದ್ದು ಇದು ಇದರ ಸ್ವಾದಕ್ಕೆ ಸಾಕ್ಷಿ ಎನ್ನುತ್ತಿದ್ದಾರೆ. ಗಡಿ ಪ್ರದೇಶದಲ್ಲಿ ಅತಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಶಾರ್ಮಾ ಸ್ಯಾಂಡ್ವಿಚ್ ಲಭಿಸುತ್ತಿರುವುದಾಗಿ ಆಹಾರ ಪ್ರಿಯರು ಪ್ರತಿಕ್ರಿಯಿಸಿದ್ದಾರೆ. ಶಾರ್ಮಾ ಸೂಪರ್ ಮಸಾಲೆ ಲೆವೆಲ್ 50 ರೂಪಾಯಿ ಶಾರ್ಮಾಕ್ಕೂ 30 ರೂಪಾಯಿ ಶಾರ್ಮಾಕ್ಕೂ ವ್ಯತ್ಯಾಸ ಇಲ್ಲ. ಈ 30 ಪ್ಯಾಕೇಜ್ ನಮ್ಮನ್ನ ಬಲ್ತೋದು ತಿನ್ನಿಕ್ಕಿರ್ಬೋದು. ಶಾರ್ಮಾ ಸೂಪರ್ 30 ರೂಪಾಯಿಗೆ ಅಲ್ಲಿ 50 ರೂಪಾಯಿಗೆ ಸಿಗೋದು, ಇಲ್ಲಿ 30 ರೂಪಾಯಿಗೆ ಸಿಗೋದು ಒಂದೇ ಟೇಸ್ಟ್. 4 ಗಂಟೆಯ ಬಳಿಕ ಅವುಗಳ ಖರೀದಿಗೆ ಜನರು ಮುಗಿಬೀಳುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಎಸ್ಎಸ್ ಶಾರ್ಮಾ ಸೆಂಟರ್ ವ್ಯವಹಾರ ರಾತ್ರಿ 10 ಗಂಟೆಯವರೆಗೂ ಸಾಗುತ್ತದೆ. 10 ವರ್ಷಗಳ ಹಿಂದೆ ಕೆಲಸವನ್ನ ಅರಸಿಕೊಂಡು ಬೆಂಗಳೂರಿಗೆ ತೆರಳಿದ ಎಸ್ಎಸ್ ಶಾರ್ಮಾ ಸೆಂಟರ್ ಮಾಲಕ ಶರೀಫ್ ಅಲ್ಪ ವರ್ಷಗಳ ಹಿಂದೆ ತುಮಿನಾಡಿನಲ್ಲಿ ಒಂದು ಬೇಕರಿಯನ್ನ ಆರಂಭಿಸಿದ ಬಳಿಕ ಇದೀಗ ಕೊಲ್ಲಿ ರಾಷ್ಟ್ರ ಶೈಲಿಯ ಸ್ವಾದಿಷ್ಟಕರ ಶಾರ್ಮಾವನ್ನ ಪರಿಚಯಿಸಲು ಮುಂದಾಗಿದ್ದಾರೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.